PHCಯ ವೈದ್ಯಾಧಿಕಾರಿಯಾದ ಗೋಪಿಕೃಷ್ಣ ಸರ್ ಇದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಉಳ್ಳಾಲ ಸಮುದಾಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಪ್ರಶಾಂತ್ ರವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಮುಕಾಂಬಿಕಾ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದ ಚಂದ್ರಾಸ್ ಪಂಡಿತ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಗರಸಭಾ ಸದಸ್ಯರಾದ ಗೀತಾಬಾಯಿ ಮತ್ತು ಮುಸ್ತಾಕ್ ಪಟ್ಲರ್ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬಂದಿರುವಂಥ ಏನಪ್ಪ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಯಾದ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರಿ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಆಶಾಕರ್ತೆಯರಿಗೆ ಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಏನು ಲಾರ್ವಾ ಸಮೀಕ್ಷೆ ಇದೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಳ್ಳುವರು. ಬಹುಶಃ ಇವತ್ತು ನಾವು ಸೇರಿರುವ ಉದ್ದೇಶ ಏನು ಅಂತ ಹೇಳಿದರೆ, ಈಗಾಗಲೇ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರಕರಣಗಳು, ಅದು ಡೆಂಗ್ಯೂಗಿರ್ಬೋದು, ಮಲೇರಿಯಾ ಇರ್ಬೋದು, ಹಾಗೂ ಇತ್ತೀಚೆಗೆ 2-3 ಇಲಿಜ್ವರ ಪ್ರಕರಣಗಳು ಕೂಡ ಅಲ್ಲಿ ಪತ್ತೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಏನು ಲಾರ್ವಾ ಸಮೀಕ್ಷೆ ಅಥವಾ ಲಾರ್ವಾ ತಾಣಗಳನ್ನು ನಾಶ ಮಾಡುವಂಥದ್ದು ಇರ್ಬೋದು, ಈ ಫಾಗಿಂಗ್ ಸ್ಪ್ರೇಯಿಂಗ್ ಕಾರ್ಯಕ್ರಮಗಳು ಏನಿರ್ಬೋದು, ಅಥವಾ ಈ ಹುಲ್ಲು ಕಟ್ಟು ಮಾಡುವಂಥ ಏನು ಕೆಲಸಗಳಿರ್ಬೋದು, ಅದು ಇತ್ತೀಚಿನ ಈಗ 1-2 ತಿಂಗಳಲ್ಲಿ ನಿರಂತರವಾಗಿ ನಡೀತಾ ಇದ್ದರೂ ಕೂಡ ಅದನ್ನು ಇನ್ನೂ ತೀವ್ರ ರೂಪದಲ್ಲಿ ನಡೆಸುವ ಹಾಗೆ. ಬಹುಶಃ ಯಾಕೆಂದರೆ ಈಗಾಗಲೇ ಮೊನ್ನೆ ಕೂಡ ಒಂದು ಮರಣ ಆಗಿದೆ. ಆ ಮರಣ ಆಗಿರುವಂಥದ್ದು ಕಾರಣಗಳು ಏನೇ ಇರ್ಬೋದು, ಆದರೆ ಅವರಲ್ಲಿ ಇರುವಂಥ ಏನು ಶಂಕಿತ ಡೆಂಗು ಅಥವಾ ಶಂಕಿತ ಏನು ಲೆಪ್ಟೋ ಇದೆ ಅಂತ ಪ್ರಕರಣದಲ್ಲಿ ಬಂದಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೊ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಇಲ್ಲಿಯ ಪುರಸಭೆಯ ಕಮಿಷನರ್ ಸೇರಿ ಅವರ ಸಿಬ್ಬಂದಿಗಳಿದ್ದಾರೆ, ಎಲ್ಲ ಆಶಾ ಕಾರ್ಯಕರ್ತೆಯರಿದ್ದಾರೆ, ಜೊತೆಗೆ ಏನಪ್ಪೆಯ ವೈದ್ಯಕೀಯ ಸಂಸ್ಥೆಯ ಏನು ಪ್ರಾಚಾರ್ಯರಿರ್ಬೋದು, ಇಂಟರ್ನ್ಸ್ಗಳಿರ್ಬೋದು, ಜೊತೆಗೆ ಕೋಟೆಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರ, ಇವರ ಎಲ್ಲರ ಜೊತೆಗೂಡಿಕೊಂಡು ನಾವೊಂದು ಸಮೀಕ್ಷೆ ಅಂತ ಹೇಳಿದರೆ ಮುಖ್ಯವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ಒಂದು ಲಾರ್ವಾ ಉತ್ಪತ್ತಿ ತಾಣಗಳನ್ನು ಹುಡುಕುವಂಥದ್ದು. ನಾವೇ ನಾಶ ಮಾಡೋದಕ್ಕಿಂತ ಮನೆಯವರಿಗೆ ತಿಳಿಸಿ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರಿಗೊಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟು ಅದನ್ನು ನಾಶ ಮಾಡಬೇಕು. ನಾವೇ ನಾಶ ಮಾಡ್ತಾ ಹೋದರೆ ಪ್ರತಿ ಸಲ ಹೋಗುವಾಗ ನಾವೇ ನಾಶ ಮಾಡಿದಾಗ ಆಗುತ್ತೆ. ಸೊ ಅದರ ಬದಲು ಅವರಿಗೆ ಮಾಹಿತಿ ಕೊಡುವಂಥದ್ದು. ಈಗಾಗಲೇ ಮಂಗಳೂರು ನಗರ ಪ್ರದೇಶದಲ್ಲಿ ಗೊತ್ತಿದೆ ನಾವು ಯಾವ ರೀತಿ ಸಮೀಕ್ಷೆ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಮುಖ್ಯವಾಗಿ ಈಗ ಟೆರೆಸಿನ ಮನೆ ಇದ್ದರೆ ಮೇಲಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಟೆರೆಸ್ ಇರ್ಬೋದು, ನಮ್ಮ ಕಿಟಕಿ ಸಜ್ಜೆಗಳಿರ್ಬೋದು, ಮನೆ ಒಳಗಡೆ ಇರ್ಬೋದು, ಮನೆ ಹೊರಗಡೆ ಇರ್ಬೋದು, ಇಷ್ಟು ಸಮೀಕ್ಷೆ ಮಾಡಬೇಕಾಗುತ್ತೆ. ಸೊ ಇಷ್ಟು ಸಮೀಕ್ಷೆ ಮಾಡಿದಾಗ ಎಲ್ಲಿಯಾದರೂ ನೀರು ನಿಲ್ಲುವ ಸಾಧ್ಯತೆಗಳಿದ್ದರೆ ಅದನ್ನು ನಾಶ ಮಾಡುವಂಥದ್ದು. ನೀರು ನಾಶ ಮಾಡಲಿಕ್ಕೆ ಆಗೋದಿಲ್ಲ, ಉತ್ಪತ್ತಿ ತಾಣಗಳನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೆರೆ ಥರ ಇದೆ, ಸೊ ಅಂಥ ಪ್ರದೇಶಗಳಿಗೆ ಏನು ಕೆಮಿಕಲ್ ಇದೆ, ಟೆಮಫಾಸ್ ಇದೆ, ಅದನ್ನು ಹಾಕುವಂಥದ್ದು. ಜೊತೆಗೆ ಸೊಳ್ಳೆ ಉತ್ಪತ್ತಿ ತಾಣಗಳು ಸಿಗ್ತಾ ಇದೆ, ಪ್ರಕರಣಗಳು ಪತ್ತೆ ಆಗುವಂಥ ಪ್ರದೇಶಗಳೇನಿದೆ ಅಲ್ಲಿ ಸ್ಪ್ರೇ ಅಥವಾ ಫಾಗಿಂಗನ್ನು ಮಾಡುವಂಥದ್ದು. ಎಲ್ಲ ಕಡೆ ಕೂಡ ಫಾಗಿಂಗ್ ಸ್ಪ್ರೇನ ಅಗತ್ಯ ಇರುವುದಿಲ್ಲ. ನಾವು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡದೆ ಫಾಗಿಂಗ್ ಮಾಡಿದರೂ ಅಲ್ಲಿ ಪ್ರಯೋಜನ ಇಲ್ಲ. ಸೊ ಇದು ನಾವು ಡೆಂಗು ಮಲೇರಿಯಾಕ್ಕೆ ನಾವು ಸಂಬಂಧಪಟ್ಟಾಗೆ ಮಾಹಿತಿ ಕೊಟ್ಟರೆ, ಈಗಾಗಲೇ ಲೆಪ್ಟೋಸ್ಪೈರೋಸಿಸ್ ಅಥವಾ ಏನು ಇಲಿಜ್ವರ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಜನರಿಗೆ ಮಾಹಿತಿ ಬಿಟ್ಟು ನಾವು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಾಹಿತಿ ಏನು ಅಂತ ಹೇಳಿದರೆ, ಇದು ಎಲ್ಲರಿಗೂ ಗೊತ್ತಿದೆ, ಏನು ಇಲಿ ಹೆಗ್ಗಣ ಅಥವಾ ನಾಯಿ ಬೆಕ್ಕು ಇರ್ಬೋದು, ಇದರ ಮೂತ್ರದಲ್ಲಿರುವಂಥ ಏನೋ ಒಂದು ಚಿಕ್ಕ ಕ್ರಿಮಿ ಇದೆ, ಅದು ಆ ನೀರಲ್ಲಿ ಕಲುಷಿತಗೊಂಡಾಗ ಯಾರು ವ್ಯಕ್ತಿ ಈಗ ನೆರೆ ಬಂದಿರೋ ಪ್ರದೇಶ ಅಥವಾ ಮಳೆಗಾಲದಲ್ಲಿ ಅಲ್ಲಲ್ಲಿ ನೀರು ನಿಲ್ಲುವಂಥ ಸಂದರ್ಭಗಳು ಇರ್ತದೆ, ಚಿಕ್ಕ ಚಿಕ್ಕ ಕೆರೆಗಳಿರ್ಬೋದು, ಹೊಂಡಗಳಿರ್ಬೋದು, ಅಲ್ಲಿ ಏನಾದರೂ ಯಾರಾದರೂ ವ್ಯಕ್ತಿ ಕೈಕಾಲು ತೊಳೆಯುವಂಥದ್ದು ಇರ್ಬೋದು, ಅಥವಾ ಅವರು ಮನೆಯಲ್ಲಿ ಉಪಯೋಗಿಸುವಂಥ ನೀರಲ್ಲೇ ಈ ಕ್ರಿಮಿಗಳು ಏನಾದರೂ ಕಲುಷಿತಗೊಂಡಾಗ ಅದು ನಮ್ಮ ದೇಹದೊಳಗೆ ಹೊಕ್ಕಿ ಅದು ಈ ಇಲಿಜ್ವರವನ್ನು ಉಂಟು ಮಾಡುವಂಥದ್ದು. ಸೊ ಜನರಿಗೆ ಮಾಹಿತಿ ಕೊಡುವಾಗ ಈ ರೀತಿ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ಉಪಯೋಗಿಸುವ ನೀರನ್ನು ಸರಿಯಾಗಿ ಶೇಖರಣೆ ಮಾಡುವಂಥದ್ದು. ಆಮೇಲೆ ಯಾವುದೇ ಜ್ವರ ಪತ್ತೆ ಆಗಲಿ, ಯಾವುದೇ ಜ್ವರ ಇರ್ಬೋದು, ಜ್ವರ ಬಂದ ತಕ್ಷಣ ಹತ್ತಿರದ ವೈದ್ಯಾಧಿಕಾರಿಗಳಲ್ಲಿ ಅಥವಾ ಹತ್ತಿರದ ಆಸ್ಪತ್ರೆಗಳಲ್ಲಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿಕೊಳ್ಳೋದು. ಸೊ ಮೊದಲ ಹಂತದಲ್ಲೇ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದನ್ನು ನಿಯಂತ್ರಣ ಮಾಡ್ಬೋದು ಅನ್ನುವ ಮಾಹಿತಿ ಜನರಿಗೆ ಮುಟ್ಟಬೇಕು. ಸೊ ಈ ರೀತಿ ಮಾಡಿದರೆ ಮಾತ್ರ ಈ ಎಲ್ಲ ಪ್ರಕರಣಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ತಂಡಗಳನ್ನು ರಚನೆ ಮಾಡಿದ್ದಾರೆ. ಏನು ಆಶಾ ಕಾರ್ಯಕರ್ತೆಯರಿದ್ದರು, ಪುರುಷ ಕಾರ್ಯಕರ್ತೆಯರಿರ್ಬೋದು, ಆರೋಗ್ಯ ಕಾರ್ಯಕರ್ತೆಯರಿರ್ಬೋದು,
ಜೊತೆಗೆ ಕೈಗೊಳಿಸ್ತಿರುವಂಥ NFI ವೈದ್ಯಕೀಯ ಸಂಸ್ಥೆಯಲ್ಲಿರ್ಬೋದು, ಪೌರಾಡಳಿತ ಇರ್ಬೋದು, ಚುನಾಯಿತ ಪ್ರತಿನಿಧಿಗಳ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೋದು. ಸೊ ಎಲ್ಲರೂ ಮತ್ತು ಇವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಹೇಳಿದರು, ಅಲ್ಲಲ್ಲಿ ಏನೇನು ಪ್ರಕರಣಗಳು ಇದೆ ಅಲ್ಲಿ ಆ ಸ್ಥಳೀಯರು ಕೂಡ ಇದಕ್ಕೆ ನಮಗೆ ಸಹಕಾರ ಮಾಡ್ತಾರೆ ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಂತ ಹೇಳುತ್ತಾ. ಸೊ ಹೋಗುವಾಗ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿ, ಒಂದು ಸಲ ಸಮೀಕ್ಷೆ ಮಾಡಿದಾಗ ಅಲ್ಲಿ ತಾಣಗಳು ನಾಶ ಆಗಬೇಕು, ಒಂದು ಇನ್ನೂ ಅಲ್ಲಿ ಪುನಃ ತಾಣಗಳು ಉತ್ಪತ್ತಿ ಆಗಬಾರ್ದು, ಆ ರೀತಿಯಲ್ಲಿ ಮಾಹಿತಿ ಕೂಡ ಕೊಡಬೇಕು. ಅಂದರೆ ಜನರೇ ಅವರ ಮನೆ ಸುತ್ತಮುತ್ತ ವಾರಕ್ಕೆ ಒಂದು ದಿವಸ ಆದರೂ ಅವರ ಮನೆ ಸುತ್ತಮುತ್ತ ಹೋಗಿ ಎಲ್ಲಿಯಾದರೂ ನೀರಿನ ತಾಣಗಳಿದೆಯಾ ಅಥವಾ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳಿದೆಯಾ ಅಂತ ನೋಡಿಕೊಂಡು ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ವಸತಿಗಳು ಮೊದಲು ಈಗಿದ್ದು ಅದು ನಡೆಯುವಂಥದ್ದು, ಅದು ಪಟ್ಟಣಕ್ಕೆ ಬೆಳೀತಾ ಇರುವಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಲೇಬೇಕು. ಅಭಿವೃದ್ಧಿ ಕಾರ್ಯ ಅದಕ್ಕೆ ಬೇಕಾದಂಥ ಮೂಲಸೌಕರ್ಯ ಒದಗಿಸಿಕೊಡುವಂಥದ್ದು ನಗರಸಭೆ ಕರ್ತವ್ಯ. ಹಾಗಾಗಿ ಈ ಎರಡೂ ಕೆಲಸಗಳಿಗೂ ಮೂಲ ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದರೆ ನಗರಸಭೆಯಲ್ಲಿರುವಂಥ UGD ಪ್ರೋಗ್ರೆಸ್, ಆ ಪ್ರೋಗ್ರೆಸ್ ಕಾರ್ಯಕ್ರಮ ಅದು ಅರ್ಧದಲ್ಲಿ ನಿಂತಿದೆ. ಎರಡೂ ಸೊಳ್ಳೆ ಉತ್ಪತ್ತಿ ತಾಣ ಯಾವುದು ಅಂತ ಹೇಳಿದರೆ ಹೇಗೂ ಪರಿಸರದಲ್ಲಿ ಏನು ಬರುವಂಥದ್ದು ಬರ್ತಾ ಇದೆ, ಅದು ಮಾಮೂಲಿ ಆಗಿರೋದು. ಎಕ್ಸ್ಟ್ರಾ ಒಂದು ಆ್ಯಡ್ ಆಗಿದೆ ಯಾವುದು ಅಂತ ಹೇಳಿದರೆ ಪೈಪ್ಲೈನ್ ಮಾಡಿಟ್ಟಿದ್ದಾರೆ. ಪೈಪ್ಲೈನ್ ಮಾಡಿಟ್ಟು ಅಲ್ಲಲ್ಲಿ ನೀರುಗಳು ಶೇಖರಣೆ ಆಗ್ತಾಯಿದೆ. ಯಾವುದರಲ್ಲಿ ಈ ಪೈಪ್ಲೈನಿಂದ ಮಳೆ ನೀರು ಹರಿದು ಅದರೊಳಗೆ ಹೋಗಿ ಅದು ವಾಪಸ್ ಅಲ್ಲಲ್ಲಿ ಏನೇನು ಇದು ಮಾಡಿದಾರಲ್ಲ, ಏನು ಹೇಳ್ತಾರೆ, ಪಿಟ್ ಮಾಡಿದಾರಲ್ಲ, ಆ ಪಿಟ್ ಒಳಗಡೆ ನೀರು ಶೇಖರಣೆ ಆಗಿದೆ. ಚೇಂಬರ್ ಮಾಡಿ ಆ ಚೇಂಬರ್ ಒಳಗಡೆ ನೀರು ನಿಂತಿದೆ. ನೀರು ನಿಂತ್ಬಿಟ್ಟು ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ನೀವು ಹೇಳಿದ ಪ್ರಕಾರ ಡೆಂಗಿಗೆ ಉತ್ಪತ್ತಿ ಆಗುವಂಥದ್ದು ಒಳ್ಳೆ ನೀರಾಗಿದೆ. ಆ ಮಳೆ ನೀರು ಹೋಗಿ ಅಲ್ಲಿ ಸ್ಟಾಕ್ ಆಗಿಬಿಟ್ಟು ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಒಂದನೇದಾಗಿ ಅದಕ್ಕೆ ಕಾರಣ. ಇನ್ನೊಂದು ಏನಂತ ಹೇಳಿದರೆ ಇದರ ಒಳಗಡೆಗೆ ಕೆಲವೊಂದು ಸಮುದಾಯಗಳು ಕನೆಕ್ಷನನ್ನು ಅನಧಿಕೃತವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೊಂದು ಏನಂತ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಕೊಡದಿದ್ರೂ ಕೂಡ ಈ ಇಲಿ ಹೆಗ್ಗಣಗಳು ಅದರಲ್ಲಿ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಯಾಕಂದರೆ ಅಲ್ಲಿ ಸರ್ಕ್ಯುಲೇಷನ್ ಏನಿಲ್ಲ, ಫ್ರೀ ಆಗಿದೆ. ಅದಕ್ಕೆ ಅಡಗುದಾನ ಆಗಿದೆ. ಅದಕ್ಕೆ ಇಲಿ ಮತ್ತು ಹೆಗ್ಗಣಗಳಿಗೆ ಒಂದು ಸ್ಥಾನ ಆಗಿದೆ. ಅಲ್ಲೇನಾಗಿದೆ ಅಂತ ಅಲ್ಲಿಂದ ಈ ಕ್ರಿಮಿಕೀಟಗಳು ನಮ್ಮ ನೀವು ಹೇಳಿದ್ರೆ ಇಲಿಯಿಂದ ಪ್ರಾಬ್ಲಮ್ ಬರ್ತದೆ, ಅಲ್ಲಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಹಾಗಾಗಿ ಏನು ಕಾರಣ ಅಂತ ಹೇಳಿದ್ರೆ ಈ UGD ಪ್ರೋಗ್ರಾಮನ್ನು ಎಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡಿದ್ರು ಅಲ್ಲಿವರೆಗೆ ಇದು ಈ ಸಮಸ್ಯೆ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಮ್ಮ ಪೌರಾಡಳಿತ ನಮ್ಮ ಆಯುಕ್ತರ ವಿನಂತಿ ಏನಂತಂದರೆ ಈ ಪ್ರಾಜೆಕ್ಟನ್ನು ತಮ್ಮ ಗಮನಕ್ಕೆ ಬಂದು ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಸಮಸ್ಯೆಗಳು ಪರಿಹಾರ ಮಾಡೋದು ತಮ್ಮ ವಿನಂತಿ. ಇದು ಭಾಷಣ ಅಥವಾ ನಾವು ಮಾತನಾಡುವಂಥ ಸಮಯ ಅಲ್ಲ, ಆದರೂ ಕೂಡ ಬಹುಶಃ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದಷ್ಟು ತಿಂಗಳುಗಳಿಂದ ಶಂಕಿತ ಡೆಂಗ್ಯೂ, ಇಲಿಜ್ವರ, ಮಲೇರಿಯಾ ಅಂತ ಹೇಳಿ ಅದೆಷ್ಟೋ ಹದಿಹರೆಯದವರು ಯುವತಿಯರ ಮರಣ ಆಗ್ತಾಯಿದೆ. ಎಲ್ಲರಿಗೂ ಕೂಡ ಸಾವು ನಿಶ್ಚಿತ ಆಗಿರ್ಬೋದು. ಆದರೆ ಅಕಾಲಿಕ ಮರಣವನ್ನು ಸಂಭವಿಸಿದಂಥ ಸಂದರ್ಭದಲ್ಲಿ ಅದು ಕೂಡ ನಮ್ಮ ಉಳ್ಳಾಲ ನಗರಸಭಾ ವ್ಯಾಪ್ತಿ ಅಥವಾ ನಮ್ಮ ಇಡೀ ಈ ಒಂದು ಮಂಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಬಹಳಷ್ಟು. ನಿನ್ನೆ ಕೂಡ ಒಂದು ಕಡೆಯಲ್ಲಿ ಅಲ್ಲಿ ಸ್ಮಶಾನದಲ್ಲಿ ಒಂದು ಯುವಕನ ಮೃತ ಶರೀರ ಬೆಂಕಿಗೆ ಆಹುತಿ ಆಗಬೇಕಿದ್ರೆ ಅಲ್ಲಿ ಮತ್ತೊಂದು ಶರೀರ ಇದೇ ಒಂದು ಶಂಕಿತ ಡೆಂಗ್ಯೂಯಿಂದ ಬಲಿಯಾಗ್ತದೆ ಅಂತ ಕೇಳಿದರೆ ಸಾಮಾನ್ಯ ಸಭೆಯಲ್ಲಿದ್ದಂಥ ನಮಗೆ ಕೂಡ ಒಂದು ಸಲ ಅಚ್ಚರಿ ಆಯಿತು, ಮತ್ತು ಒಂದು ರೀತಿಯ ನೋವಾಯಿತು. ಯಾಕಂತ ಹೇಳಿದರೆ ಸಾವನ್ನು ಯಾರಿಗೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಉಳ್ಳಾಲದಲ್ಲಿ ಮತ್ತಷ್ಟು ಈ ಸಮಸ್ಯೆ ಉದ್ಭವನ ಆಗಲಿಕ್ಕೆ ಕಾರಣ ಈಗಾಗಲೇ ಗೊತ್ತಿದೆ. ಅರ್ಧದಲ್ಲಿ ನಿಂತಿರುವಂಥ ನಮ್ಮ ಈ ಒಳಚರಂಡಿಯ ವ್ಯವಸ್ಥೆ ಏನಿದೆ ಅದು ಕೂಡ ಕಾರಣ ಆಗಿರ್ಬೋದು. ಮತ್ತು ನಾವು ನಮ್ಮ ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿದರು, ನಾವು ಹೋಗಿ ಮಾಡೋದಕ್ಕಿಂತಲೂ ನೀವು ದಯವಿಟ್ಟು ಇವತ್ತು ಸಮೀಕ್ಷೆ ಮಾಡುವಾಗ ಪ್ರತಿ ಮನೆಯ ನಮ್ಮ ಅಕ್ಕಂದಿರಿರ್ಬೋದು, ಅಣ್ಣಂದಿರಿರ್ಬೋದು, ಯಾರೇ ಇರ್ಬೋದು ಸ್ನೇಹಿತರೆ, ಅಲ್ಲಿ ಸರಿಯಾದ ಮಾಹಿತಿ ಕೊಟ್ಟು ಅವರ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ಮೊದಲನೇದಾಗಿ ಮಾಹಿತಿ ಕೊಡಿ. ಮತ್ತು ಈಗಾಗಲೇ ನಿನ್ನೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ DHO ರಾಮಕೃಷ್ಣ ರಾವ್ ಅವರನ್ನು ಖಂಡಿತವಾಗಿ ಅಭಿನಂದಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕಂತೇಳಿದರೆ ಈ ಪ್ರಕರಣಗಳು ಹೀಗೆ ಬರುವಾಗ ನಾವು ಭಾಳಷ್ಟು ಸಲ ಆರೋಗ್ಯ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಾಗ ಬರೀ ಅಂಥ ಪ್ರಕರಣಗಳಾದಾಗ ಬರೀ ಫಾಗಿಂಗ್ ಮಾಡುವಂಥದ್ದು, ಒಂದೆರಡು ಮನೆ ವಿಸಿಟ್ ಮಾಡುವಂಥದ್ದು ಬಂದರೆ ತಿಂಗೂ ಕೂಡ ಒತ್ತಡ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ನೇರವಾಗಿ ನಿನ್ನೆ CO ಅವ್ರ ಹತ್ರ ಇರ್ಬೋದು ಮತ್ತು ನಮ್ಮ DHO DMO ಅವರುಗಳೆಲ್ಲ ಹೇಳಿದೆ, ನಮಗೆ ಆ ರೀತಿಯ ಬಂದು ಹೋಗುವಂಥದ್ದು ಬೇಡ, ಅದು ನಾವು ಹೋಗ್ತೇವೆ ಒಂದು 4 ಮನೆಗೆ. ನೀವು ಮಾಡೋದಿದ್ರೆ ತಳಮಟ್ಟದಲ್ಲಿ ನಮಗೆ ಗೊತ್ತಿರುವ ಹಾಗೆ ಮೊನ್ನೆ ನಡೆದ ಪ್ರಕರಣದಲ್ಲಿ ನಾನು ಸಂಬಂಧಪಟ್ಟ ವೈದ್ಯಾಧಿಕಾರಿಯಲ್ಲಿ ಕೇಳಿದೆ ಖಾಸಗಿಯಲ್ಲಿ,
ಅಂಥ ಒಂದು ಸಮಯದಲ್ಲಿ ಪ್ಲೇಗನ್ನು ನೀವು ನಿವಾರಣೆ ಮಾಡುವಂಥ ಅಡ್ವಾಂಟೇಜ್ ಟೆಕ್ನಾಲಜಿಯನ್ನು ಇವತ್ತು ಮೆಡಿಕಲ್ ಸೈನ್ಸ್ ಮಾಡಿದೆ ಆ ಟೈಮಲ್ಲಿ. ಯಾಕೆ ಈ ಪ್ರಕರಣಗಳಿಗೆ ಯಾವುದೇ ಒಂದು ಎಂಡಿಂಗ್ ಸಿಗ್ತಾ ಇಲ್ಲ? ದಯವಿಟ್ಟು ಮಾಡಿ. ದಿನದಿಂದ ದಿನಕ್ಕೆ ಈ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇವತ್ತು ಕೂಡ ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ 1073 ದಾಖಲೆಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಆಗಿದೆ. ಸುಮಾರು ಒಂದು 30ಕ್ಕಿಂತಲೂ ಹೆಚ್ಚು ಮರಣ ಸಂಭವಿಸಿದೆ ಅಂತ ಹೇಳಿದರೆ ಶಂಕಿತ, ಇಟ್ ಆಲ್ ಸಸ್ಪೆಕ್ಟೆಡ್. ವಾಟ್ ಇಟ್ ಮೀನ್ಸ್ ಅಂಥ ಸಂದರ್ಭದಲ್ಲಿ ಬಹಳ ತ್ವರಿತವಾಗಿ ನಾನು ಬಹಳ ಒಂದು ಇಲಾಖೆಯನ್ನು ಇಲ್ಲಿ ಪ್ರಶಂಸೆ ಮಾಡೋದು ಯಾಕಂತ ಹೇಳಿದರೆ, ಕೇವಲ ನಿನ್ನೆ ಮಧ್ಯಾಹ್ನದಿಂದ ಸಂಜೆ ಒಳಗಡೆ ಆಗಬೇಕಿದ್ರೆ DHO ಅವರು ಮೀಟಿಂಗ್ ಮಧ್ಯದಲ್ಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಹೊಸಬರು ತಾಲೂಕು ನಮ್ಮ ಸರ್ ಬಂದಿದ್ದಾರೆ. ಯಾಕಂದರೆ ಮುಂಚೆ ನನಗೆ ಕೂಡ ಅವರನ್ನು ನೋಡಿ ಇವತ್ತು ಗೊತ್ತಾಯಿತು. ರತ್ನಾಕರ್ ಸರ್ ಇದು ಪ್ರತಿ ಸಲ ಸ್ಪಂದನೆ, ಬಹುಶಃ ತಾವುಗಳು ಕೂಡ ನಮ್ಮ ತಾಲೂಕಿನಾದ್ಯಂತ ಸ್ಪಂದನೆ ಕೊಡ್ತಿದ್ದೀರಿ. ಗೋಪಿ ಸರ್ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಮನೆ ಮನೆಗೆ ಸೇವೆ ನೀಡುವಲ್ಲಿ ತಮ್ಮ ತಂಡವನ್ನು ಅವರು ತಯಾರು ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ಉದ್ದೇಶ ಇಷ್ಟೇ. ಅದು ಯಾವುದೇ ಕಾಯಿಲೆ ಆಗಿರಲಿ, ಅದು ಮಲೇರಿಯಾ, ಡೆಂಗ್ಯೂ ಅಥವಾ ಡೆಂಗ್ಯೂ ಈಗ ಸ್ಪೆಷಲೈಸ್ ಆಗಿರುವಂಥದ್ದು ಡೆಂಗ್ಯೂ ಕಾಯಿಲೆ. ಈ ಬಗ್ಗೆ ಕೇವಲ ಮಾಹಿತಿ ಮಾತ್ರ ಅಲ್ಲ, ಸಸ್ಪೆಕ್ಟ್ ಇರುವಂಥ ಕೇಸ್ಗಳಲ್ಲಿ ಈಗಾಗಲೇ ನೀವೇನು ತಂಡ ರಚನೆ ಮಾಡಿ ಅವರ ರಕ್ತ ತಪಾಸಣೆ ಮಾಡುವಂಥದ್ದು, ಸಂಬಂಧಪಟ್ಟ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ನಾನು ಸನ್ಮಾನ್ಯ ವೈದ್ಯಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ನನ್ನೆಲ್ಲ ಕ್ಷೇತ್ರದ ಜನರ ಪರವಾಗಿ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಸರ್, ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಬಡ ಒಂದು ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಜ್ವರ, ತಲೆನೋವು, ಶೀತ ಆದ ಕೂಡಲೇ ಯಾವುದೇ ಖಾಸಗಿ ಅಥವಾ ದೊಡ್ಡ ಮಟ್ಟದ ಡಾಕ್ಟರ್ಸ್ಗಳನ್ನು ಅಥವಾ ಸರ್ಕಾರಿ ಆಸ್ಪತ್ರೆಯನ್ನು ಹುಡುಕಿಕೊಂಡು ಹೋಗೋದಿಲ್ಲ. ಇವನ್ ನಮ್ಮನ್ನು ಕೂಡ ಸೇರಿಸಿ, ನನಗೆ ಏನಾದರೂ ತುಂಬ ತಲೆನೋವು ಆಗ್ತಾ ಇದೆ, ಜ್ವರ ಆಗ್ತಾ ಇದೆ ಅಂತ ಹೇಳಿದರೆ ನಾನು ಹೋಗುವಂಥದ್ದು ನನ್ನ ಪಕ್ಕದ ಒಂದು ಚಿಕ್ಕ ಕ್ಲಿನಿಕ್ಕಿಗೆ. ಅಷ್ಟು ನಂಬಿಕೆ. ಹಾಗಂತೇಳಿ ಅಲ್ಲಿಯ ವೈದ್ಯರು ನಮಗೇನು ಬೇರೆ ರೀತಿಯ ಅವರು ಏನು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂತ ಹೇಳೋದಿಲ್ಲ. ಆದರೆ ನಾನು ನಿನ್ನೆ ಕೂಡ ನಮ್ಮ ಮೀಟಿಂಗಲ್ಲಿ ಹೇಳಿ ನಿರ್ಣಯವನ್ನು ಮಾಡಿಸಿದ್ದೇವೆ, ತಾವುಗಳು ಇಲಾಖೆಯಿಂದ ಆಯಾ ಕ್ಷೇತ್ರದಲ್ಲಿ ಸ್ಥಳೀಯ ಕ್ಲಿನಿಕ್ ನಡೆಸುವಂಥ ಯಾವ ವೈದ್ಯಾಧಿಕಾರಿಗಳಿದ್ದಾರೆ ಅವರಿಗೆ ಒಂದು ಸುತ್ತೋಲೆಯನ್ನು ಕೊಡಬೇಕು. ಯಾಕಂತೇಳಿದರೆ ಯಾವುದೇ ಒಬ್ಬ ರೋಗಿ ತಮ್ಮಲ್ಲಿ ಚಿಕಿತ್ಸೆಗೆ ಅಥವಾ ಟ್ರೀಟ್ಮೆಂಟಿಗೆ ಮದ್ದಿಗೆ ಬಂದಾಗ ಒಂದು ಸಲದಲ್ಲಿ ಜ್ವರಕ್ಕೆ ಬರ್ತಾನೆ, ಅವನು ಮತ್ತೆ 2 ದಿವಸ ಬಿಟ್ಟು ಜ್ವರಕ್ಕೆ ಬಂದಾಗ ಕೇವಲ ಆ್ಯಂಟಿಬಯೋಟಿಕ್ಸ್ ಅಥವಾ ಅವರಿಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಗಳನ್ನು ಕೊಡದೆ ದಯವಿಟ್ಟು ನೇರವಾಗಿ ರಕ್ತ ತಪಾಸಣೆಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಒಂದು ಅವರು ಚಿಕಿತ್ಸೆ ಡಯಾಗ್ನೋಸ್ ಮಾಡುವಂಥ ಬಗ್ಗೆ ಮೊದಲನೇದಾಗಿ ಕೊಡಿ. ಇಲ್ಲದಿದ್ದರೆ ನಾನು ಓಪನ್ ಆಗಿ ವೈದ್ಯರು, ಯಾಕಂತೇಳಿದರೆ ವೈದ್ಯರು ರಕ್ಷಿತ ಅಂತ ಹೇಳ್ತಾರೆ, ನಾವು ಧರ್ಮ ರಕ್ಷಿತ ಅಂತ ಹೇಳಿದರೆ ಈಗ ಬದುಕಬೇಕಿದ್ರೆ ವೈದ್ಯರು ರಕ್ಷಿತ, ವೈದ್ಯನ ಕೈಯಲ್ಲಿರೋದು. ICUಗೆ ಅಥವಾ ಆಸ್ಪತ್ರೆಗೆ ದಾಖಲಾದ ಮೇಲೆ ನಾವು ಎಷ್ಟೇ ತಿಳಿದವರು ಅಥವಾ ಏನೇ ಇದ್ದರೂ ಕೂಡ ಕೊನೆಗೆ ನಮ್ಮ ಆರೋಗ್ಯವನ್ನು ವೈದ್ಯರೇ ದೇವರಂತೇಳಿ ನಾವು ನಂಬಿ ಬದುಕುವಂತಹ ನಮ್ಮಂಥ ಒಂದು ಗ್ರಾಮೀಣ ಪ್ರದೇಶದ ಮಧ್ಯಮದ ಜನ. ಆದರೆ ನಾವು ನಿನ್ನೆ ಕೂಡ ಸಭೆಯಲ್ಲಿ ಎಲ್ಲ 36 ಜನ ಸದಸ್ಯರು ತೀರ್ಮಾನ ಮಾಡಿದೆವು, ಮುಂದಿನ ದಿನಗಳಲ್ಲಿ ಈ ರೀತಿ, ಅದು ನಾನು ಯಾರ ಬಗ್ಗೆ ಕೂಡ ಒಂದು ಎಲಿಗೇಷನ್ ಮಾಡುವಂಥದ್ದಲ್ಲ, ಈ ರೀತಿ ಕ್ಲಿನಿಕ್ಗಳಿಗೆ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಇಂಥ ಒಂದು ಜೀವಗಳನ್ನು ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲಿಯಾದರೂ ಲಾಸ್ಟ್ ಮೂಮೆಂಟ್ ತನಕ ಅವ್ರಿಗೆ ಬರೀ ಇದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಏನಾದರೂ ಅನಾಹುತ ಆದರೆ ಆ ಯಾವ ಸ್ಥಳೀಯ ಅವರು ಕ್ಲಿನಿಕ್ಕಿಂದ ಮದ್ದು ತಗೊಳ್ತಾರೆ ಆ ವೈದ್ಯಾಧಿಕಾರಿಗಳೇ ಅವ್ರಿಗೆ ನೇರ ಹೊಣೆಯಾಗುವ ಹಾಗೆ. ಯಾಕಂತೇಳಿದ್ರೆ ಅವ್ರಿಗೆ ಗೊತ್ತಿದೆ ಅಡ್ವಾಂಟೇಜ್ ಆಗಿ ಏನಾದರೂ ಮಾಡ್ಬೋದು, ಅಥವಾ ಅವ್ರಿಗೆ ಹೇಳಿದ್ದು ನಿರ್ಲಕ್ಷ್ಯ ಮಾಡಿದರೆ ಅದು ಆ ರೋಗಿಯ ಒಂದು ಏನು ಹೇಳೋದು ಸೋಲು ಅಂತ ಹೇಳ್ಬೋದು. ಆದರೆ ದಯವಿಟ್ಟು ಯಾರೆಲ್ಲ ಇಲ್ಲಿ ಸ್ಥಳೀಯ ಕ್ಲಿನಿಕ್ಗಳನ್ನು ಅಥವಾ ಖಾಸಗಿ ಆಸ್ಪತ್ರೆಗಳಿದೆ ಎಲ್ಲವನ್ನ ಇಲ್ಲಿ ಮತ್ತೊಂದು ನಾನು ಪ್ರಕರಣ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಇವತ್ತು ಯಾವುದೇ ಒಂದು ಏನು ಹೇಳ್ತಾರೆ ಜ್ವರ ಅಥವಾ ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆ ಬರಲಿ ಜನರಲ್ಲಿ ಒಂದು ರೀತಿಯ ಭಯವನ್ನು ಕೂಡ ಸೃಷ್ಟಿಸಿಬಿಟ್ಟಿದ್ದಾರೆ. ಏನು ಹೇಳಿದ್ರು ಕೂಡ ಅದು ಸಸ್ಪೆಕ್ಟೆಡ್ ಡೆಂಗ್ಯೂ, ಇಲಿ ಜ್ವರ. ದಯವಿಟ್ಟು ಆ ಭಯವನ್ನು ತೆಗೆಯುವ, ನಾವು ಇನ್ನೂ ಕೂಡ ಯಾವ ಸೆಂಚುರಿಯಲ್ಲಿದ್ದೇವೆ ಅಂತೇಳಿ ಯೋಚನೆ ಮಾಡಬೇಕು. ಇಲ್ಲಿ ನಾನು ಕೂಡ ಮೊನ್ನೆ ನಡೆದ ಪ್ರಕರಣದಲ್ಲಿ ನಾನು 2-3 ಪ್ರಕರಣಗಳಲ್ಲಿ ನೇರವಾಗಿ ವೈದ್ಯಾಧಿಕಾರಿಗಳಲ್ಲಿ ಮಾತಾಡುವಾಗ ನನಗೆ ಬಂದಂಥದ್ದು ಮತ್ತೆ ತಿಳಿದಂಥ ಸತ್ಯ, ಅರ್ಧಕ್ಕೆ ಅರ್ಧ ಒಬ್ಬ ವೈದ್ಯನ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ ಅವನು ಹೋದಾಗಲೇ ಅರ್ಧಕ್ಕೆ ಅರ್ಧ ಸತ್ತಿರ್ತಾನೆ ಮಾನಸಿಕವಾಗಿ. ಅಲ್ಲಿ ಸಸ್ಪೆಕ್ಟೆಡ್ ಡೆಂಗ್ಯೂ ಅಥವಾ ಅವನನ್ನು ICUಗೆ ಹಾಕಿದ ಕೂಡಲೇ ಆ ಜ್ವರಕ್ಕಿಂತಲೂ ತಾವಿಗೆಲ್ಲ ಗೊತ್ತಿರ್ಬೋದು, ವೈದ್ಯರು ಇದರಲ್ಲಿ ನಿಪುಣರು, ಅವನು ತನ್ನ ಕಾಯಿಲೆಗಿಂತಲೂ ಮಾನಸಿಕ ಪರಿಸ್ಥಿತಿಯ ಒಂದು ಆ ಡಿಪ್ರೆಷನ್ನಲ್ಲೇ ಅವನ ಸಾವನ್ನು ಅನುಭವಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ದಯವಿಟ್ಟು ತಾವುಗಳು ನಮ್ಮ ಪರಿಸರದ ಜನರಿಗೆ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ, ನೀವು ಹೇಳಿದಾಗೆ ಆ ಮಾಹಿತಿಗೆ ಅಥವಾ ನಿಮ್ಮ ಒಂದು ಸೂಕ್ತ ಸಲಹೆ ಸೂಚನೆಗಳಿಗೆ ಬಗ್ಗದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಈ ಸಂದರ್ಭದಲ್ಲಿ ಸ್ಪೆಷಲ್ ರಿಕ್ವೆಸ್ಟ್, ನಿನ್ನೆ ನಾವು DMO ಅವರಲ್ಲಿ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ದೇವೆ ಸರ್. ನಮ್ಮಲ್ಲಿ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಬಗ್ಗೆ ನಾವು ಹೇಳ್ತೇವೆ. ಈ ಆಯುಷ್ಮಾನ್ ಬಗ್ಗೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಭಾಳಷ್ಟು ಗೊಂದಲ ಇದೆ.
ಆದರೆ ನೀವು ಅಲ್ಲಿ ಕೊಡುವಂಥ ವಿಳಂಬ ನೀತಿ ಏನಿದೆ, ನಾನು ಓಪನ್ ಆಗಿ ಯಾಕೆ ಸರ್ ಅಂದರೆ ಇದು ಆಲ್ರೆಡಿ ನಿನ್ನೆ ನಮ್ಮದು ರೆಕಾರ್ಡ್ ಆಗಿರುವಂತಹ ಒಂದು ಧೋರಣೆ. 8:30 ಗಂಟೆ ತನಕ ನಾವು ಸಾರ್ವಜನಿಕರ ಬಗ್ಗೆ ಮಾತಾಡಿರುವಂಥದ್ದು. ಅಲ್ಲಿ ಆಯುಷ್ಮಾನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿಲ್ಲ, ಎಷ್ಟೋ ಜನ ಹೊಸಬರು ಬರ್ತಾರೆ. ಅಲ್ಲಿ ಬಹಳಷ್ಟು ಏನಂತ ಹೇಳಿದ್ರೆ ಅಲ್ಲಿ ಹೋದ ಕೂಡಲೇ ಬೆಡ್ಡಿನ ಸೌಲಭ್ಯ ಇಲ್ಲ. ಅದು ನಿನ್ನೆ ಡಿ ಎಮ್ ಕ್ಲಾರಿಫಿಕೇಶನ್ ಕೊಟ್ಟರು. ಆದರೂ ಕೂಡ ಜಿಲ್ಲೆಯಲ್ಲಿ ಪ್ರೆಸೆಂಟ್ ಆಗಿರುವಂಥ ಅವರಿಗೆ ಒಂದು ಹೇಳುವಂಥ ರೀತಿ ಚೆನ್ನಾಗಿದ್ದರೆ ಅವರೇನಾದರೂ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಬೆಳಗಿನಿಂದ ಔಟ್ ಪೇಷಂಟ್ ಬಂದರೆ OTP ಬಂದರೆ ಅಲ್ಲಿ ಕಾರ್ಡ್ ಮಾಡಿಸಿ ಸಂಜೆ ತನಕ ಕಾಯಿಸುವಂಥದ್ದು, ಅಥವಾ ಅವರನ್ನು ಕೊನೆಯ ಹಂತಕ್ಕೆ ನೀವು ಬೇರೆ ಹಾಸ್ಪಿಟಲ್ಗೆ. ಮೊನ್ನೆ ಒಂದು ಪ್ರಕರಣದ ಬಗ್ಗೆ ನಿನ್ನೆ ಉಲ್ಲೇಖ ಆಯಿತು. ಒಂದು ಗರ್ಭಿಣಿ, ತಮಗೆ ಗೊತ್ತಿರ್ಬೋದು, ಡೆಲಿವರಿ ಆಗಿ ಅಲ್ಲಿ ತನಕ ನಮ್ಮ ಪ್ಯಾಕೇಜಲ್ಲಿ ಬರುತ್ತೆ, ಮತ್ತು ನೀವು ಅದು ದಟ್ ಇಸ್ ಹೇಗಿರ್ಬೋದು. ಬಹುಶಃ ನಮಗಿಂತ ನೀವು ರೋಗಿಗಳನ್ನು ಬಹಳ ಹತ್ತಿರದಿಂದ ಬಲ್ಲವರು, ನಾವು ಸಾಮಾಜಿಕ ಕ್ಷೇತ್ರದಲ್ಲಿ. ಇನ್ನು ಆಯುಷ್ಮಾನ್ ಬಗ್ಗೆ ನಾನು ಹೇಳಬೇಕಿದ್ರೆ, ದಯವಿಟ್ಟು ನಾವು ಮೊನ್ನೆ ಕೂಡ ಮಾನ್ಯ ಇಲ್ಲಿಯ ಸ್ಥಳೀಯ ಶಾಸಕರು ಈ ಬಗ್ಗೆ ನಮಗೆ, ನಾನು ಅವರನ್ನು ಖಂಡಿತವಾಗಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ನಮ್ಮನ್ನೆಲ್ಲ ಕರೆದು ನಮ್ಮ ವೈದ್ಯಾಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಅದನ್ನು ಎಲ್ಲಿ ಇಂಪ್ಲಿಮೆಂಟ್ ಆಯಿತು ಆಯುಷ್ಮಾನ್ ಬಗ್ಗೆ ಹೇಳಿದರು. ಈಗ ನಮ್ಮಲ್ಲಿ ಜನ ಬಂದು ಕೇಳ್ತಾರೆ, ಎಮರ್ಜೆನ್ಸಿ ಒಂದು ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಎಮರ್ಜೆನ್ಸಿ ಯಾರಿಗೊಂದು ಅಟ್ಯಾಕ್ ಆಗುವಾಗ ನಾವು ಸರ್ಕಾರಿ ಆಸ್ಪತ್ರೆಯನ್ನು ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಸ್ಥಳೀಯವಾಗಿರುವಂಥ ಆಸ್ಪತ್ರೆಗಳಿಗೆ. ಆ ದಿವಸ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಮ ಆರೋಗ್ಯ ಮಿತ್ರರು, ನಮ್ಮ ಖಾಸಗಿ ಏನು ನಮ್ಮಲ್ಲಿರುವಂಥ ಬಾಂಡ್ ಆಗಿರುವಂಥ ಹಾಸ್ಪಿಟಲ್ಗಳಿದೆ, ಅಲ್ಲಿ ಅವರ ಜೊತೆ ನೀವು ಮಾತುಕತೆ ನಡೆಸಿ ತದನಂತರ ನಮಗೆ ಅಲ್ಲಿ ಇಂಪ್ಲಿಮೆಂಟ್. ಆದರೆ ಎಲ್ಲೂ ಕೂಡ ಆಗಿಲ್ಲ. ಇಲ್ಲಿದ್ದಾರೆ, ಇಲ್ಲಿ ಸಂಬಂಧಪಟ್ಟಂಥವ್ರು ಹೇಳಲಿಕ್ಕೆ ಅವ್ರು ಹೇಳ್ತಾರೆ, ಸರ್ಕಾರಿ ಯೋಜನೆಗಳು ನಮಗೂ ಕೂಡ ಗೊತ್ತಿದೆ, ನಿಮ್ಮ ಇತಿಮಿತಿಯಲ್ಲಿ ನೀವು ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಆದರೆ ಸರಿಯಾದ, ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಾಡಿದರೆ ಮಾತ್ರ ಜೀವ ಉಳಿತದೆ. ಇಲ್ಲಿಂದ ಅಲ್ಲಿಗೆ ಆ್ಯಂಬುಲೆನ್ಸಲ್ಲಿ ICUಯಿಂದ ಶಿಫ್ಟ್ ವೆಂಟಿಲೇಟರ್ ಅಂತ ಹೇಳುವಾಗ ಆ ರೋಗಿ ಕೊನೆ ಹಂತಕ್ಕೆ ಬರುವಾಗ ಕೈ ಚೆಲ್ಲಬೇಕಾಗ್ತದೆ. ನನ್ನಲ್ಲೇ 2-3 ಕೇಸ್ಗಳಿವೆ ಈ ಆಯುಷ್ಮಾನ್ನ ಓಡಾಟದಿಂದ ಕೊನೆಗೆ ಮಾರ್ಗದಲ್ಲಿ ಸಾವನ್ನಪ್ಪಿದ್ದು. ದಯವಿಟ್ಟು ಸರ್, ಎಲ್ಲರ ಜೀವ ಪ್ರಾಣ ಇರುವಂಥದ್ದು ತಮ್ಮನ್ನೇ ನಂಬಿರುವಂಥ ವೈದ್ಯರಲ್ಲ. ಸೊ ತಮ್ಮ ಇಲಾಖೆ ಭಾಳಷ್ಟು ಚೆನ್ನಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಇಡೀ ಒಂದು ಕ್ಷೇತ್ರದ ನಮ್ಮ ವೈದ್ಯರನ್ನು ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿ ಅಭಿನಂದಿಸಬೇಕು. ಕಳೆದ ಭಾಳಷ್ಟು ದಿನಗಳಲ್ಲಿ ನಿತ್ಯ ನಿರಂತರವಾಗಿ ನೀವೆಲ್ಲ ಜನರ ಸೇವೆ ಮಾಡ್ತಾ ಇದ್ದೀರ. ಇದು ಕೇವಲ, ನಾನು ಗೀತಕ್ಕನ ಹತ್ರ ಹೇಳಿದೆ, ಗೀತಕ್ಕನವರು ಆಲ್ರೆಡಿ ಆಗಿ ಇಲ್ಲಿ ಸೇವೆಯನ್ನು ಶುರು ಮಾಡಿದ್ದಾರೆ ಫಾಗಿಂಗ್. ಆದರೆ ಇದು ಕೇವಲ ತಾವು ಸರ್ ಹೇಳಿದಾಗೆ ಇದು ತಾತ್ಕಾಲಿಕವಾಗಿರ್ತದೆ. ನಿನ್ನೆಯಿಂದ ಇವತ್ತಿಗೆ ನನಗೆ ಭಾಳಷ್ಟು ಗ್ರಾಮಗಳಿಂದ ಬೇಡಿಕೆ ಬರ್ತಾ ಇದೆ, ಆ ವೈದ್ಯರುಗಳ ತಂಡ ಬರೋದಿದ್ರೆ ನಮ್ಮಲ್ಲಿ ಕೂಡ ಸರ್ ಅದನ್ನು ನೀವು ದಯವಿಟ್ಟು ಆ ಒಂದು ಯಾವ ರೀತಿ ನೀವು ಹೋಗ್ಬೋದು ಆ ಕ್ಯಾಂಪ್ಗಳನ್ನು. ನಾನು ರಾತ್ರಿ ಕೂಡ DHO ಹತ್ರ ಮಾತಾಡಿದ್ದೇನೆ, CO ಅವರಲ್ಲಿ ಕೂಡ ಕ್ಲಾರಿಫಿಕೇಶನ್ ತಗೊಂಡಿದ್ದೇನೆ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಸೇವೆ ಕೇವಲ ಇದೊಂದು ಗ್ರಾಮ ಮಾತ್ರ ಅಲ್ಲ, ಇದೊಂದು ಸಾಂಕೇತಿಕ ಚಾಲನೆ ಅಂತೇಳಿ ನಾವು ತಗೊಂಡದ್ದು. ಮುಂದಿನ ದಿನಗಳಲ್ಲಿ ಇಡೀ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ನಮ್ಮಲ್ಲೇ ಜಾಸ್ತಿ ಆಗಿರುವಂಥ ಕೇಸಸ್ಗಳು ಕೂಡ ಎಲ್ಲ ನಮ್ಮಲ್ಲೇ ಆಗಿರುವಾಗ ದಯವಿಟ್ಟು ತಮ್ಮ ಸೇವೆ ನಿತ್ಯ ನಿರಂತರವಾಗಿ. ಡೆಂಗ್ಯೂ ಮತ್ತು ಶಂಕಿತ ಎಲ್ಲ ಕಾಯಿಲೆಗಳು ಕೂಡ ಮಹಾಮಾರಿ ನಿಮ್ಮ ಸೇವೆಯ ಮೂಲಕ ಆದಷ್ಟು ಬೇಗ ಈ ಕ್ಷೇತ್ರದಿಂದ ನಿರ್ಮೂಲನೆ ಆಗಲಿ. ಅದರ ಜೊತೆ ನಮಗೆ ಸಹಕರಿಸಿದಂಥ ಉಳ್ಳಾಲ ನಗರಸಭೆಯ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರುಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ವೈದ್ಯರು ಮತ್ತು ಅವರ ಇಡೀ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕೇವಲ ನಿನ್ನೆಯಿಂದ ಇವತ್ತಿಗೆ ಯಾವುದೇ ಒಂದು ಸಾಮಾಜಿಕ ಸೇವೆ ಮಾಡುವಲ್ಲಿ ನಮ್ಮ ವೀರಮಾರುತಿ ವ್ಯಾಯಾಮ ಶಾಲೆಯ ಎಲ್ಲ ವೀರಾಂಜನೇಯ ವ್ಯಾಯಾಮ ಶಾಲೆಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಇಲ್ಲಿಯ ಪದಾಧಿಕಾರಿಗಳು ನಮಗೆ ನಮ್ಮಲ್ಲಿಂದಲೇ ಇಲ್ಲಿಂದ ಶುರು ಮಾಡಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಖಂಡಿತವಾಗಿ ನಿನ್ನೆಯಿಂದ ಪ್ರಚಾರವನ್ನು ಕೂಡ ಪಟ್ಟಣನಗರದಾದ್ಯಂತ ಪ್ರತಿ ಮನೆಗಳಿಗೆ ನಿಮ್ಮಲ್ಲಿ ಇವತ್ತು ಬರ್ತಾರೆ ಅಂತೇಳಿ ನಿಷ್ಠುರವಾಗಿ ಹೇಳಿ. ಆರೋಗ್ಯದ ಬಗ್ಗೆ ಹೇಳುವಾಗ ನಿಮಗೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ದಯವಿಟ್ಟು ಸಂಬಂಧಪಟ್ಟ ಜನಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ನಿಮಗೆ ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ ಆಗಿ ಅದನ್ನು ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಿಮ್ಮ ವಿಶೇಷವಾದಂಥ ಕಾಳಜಿಗೆ ಮತ್ತು ಸೇವೆಗೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇದ್ಕೊಂಡು ಈ ಗ್ರಾಮದಲ್ಲಿ ಅಥವಾ ಈ ಕ್ಷೇತ್ರದಲ್ಲೇ ಈ ಮಹಾಮಾರಿ ಶಂಕಿತ ಡೆಂಗ್ಯೂ ನಿರ್ಮೂಲವಾಗಲೆಂಬ ಆಶಯದೊಂದಿಗೆ ಎಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸತತ 5 ದಿವಸಗಳ ಕಾಲ ಸರ್ ಆಗಲೇ ಹೇಳಿದರು, 5 ದಿವಸಗಳ ಕಾಲ ಈ ಒಂದು ಪಟ್ಟಣನಗರ ವಾರ್ಡಲ್ಲಿ ನೀವು ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಆದಷ್ಟು ಕೇಸ್ಗಳು ಬಂದಾಗ ಸರ್ ನಮ್ಮ ಗಮನಕ್ಕೆ ಕೂಡ ತನ್ನಿ ಅಂತ ಹೇಳ್ತಾ, ನಮಗೆಲ್ಲರಿಗೂ ಕೂಡ ಇವತ್ತಿನಿಂದ ನಡೆಯುವಂಥ ನಿಮ್ಮ ಸೇವೆ ಅದು ಖಂಡಿತವಾದಂಥ ಒಂದು ನಿಷ್ಕಲ್ಮಶ ಸೇವೆಯಾಗಿ ಜನರಿಗೆ ಮುಟ್ಟುವಂತಾಗಲೆಂಬ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ. ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಅದೇ ರೀತಿಯ ತಂಡವನ್ನು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಕೂಡ ವೈದ್ಯಾಧಿಕಾರಿಗಳ ತಂಡ ಇವತ್ತಿನವರೆಗೆ ಕೂಡ ನಡೆಸಿಕೊಂಡು ಬಂದಿದೆ. ಈ ಇಲ್ಲಿರುವ ಎಲ್ಲ ಆಶಾ ಕಾರ್ಯಕರ್ತೆಯರು ಮೇಡಮ್ ತಮ್ಮ ಗಮನಕ್ಕೆ ಕಳೆದ 2 ತಿಂಗಳಿಂದ ನಮ್ಮೊಟ್ಟಿಗೆ ಇದ್ದಾರೆ. ವೈದ್ಯಾಧಿಕಾರಿಗಳ ತಂಡ ಇದೆ, ಏನಪ್ಪಯ್ಯ ಹಾಸ್ಪಿಟಲ್ನವರಿದ್ದಾರೆ, ನಿಟ್ಟೆ ಹಾಸ್ಪಿಟಲ್ನವರಿದ್ದಾರೆ, ಇವರು ವೆನ್ಲಾಕ್ ಹಾಸ್ಪಿಟಲ್ನವರು ಬಂದಿದ್ದಾರೆ. ಪ್ರತಿಯೊಬ್ಬರ ನಮ್ಮಲ್ಲಿ ನಿರಂತರವಾಗಿ 5
ತಂಡಗಳು ಪ್ರತಿ ತಿಂಗಳು 2 ತಿಂಗಳಿಂದ ಕೆಲಸ ಮಾಡ್ತಾ ಇದೆ ಡೆಂಗ್ಯೂ ಬಗ್ಗೆ. ಹಾಗೆಯೇ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ನಮಗೆ ನಮ್ಮ ಲಿಮಿಟ್ ಒಳಗೆ ಬರುವಂಥ ವ್ಯವಸ್ಥೆಗಳಿದೆಯಾ ಅದನ್ನು ನಮ್ಮ ಇವರು ಗೀತಾಬಾಯಿ ಅವರು ಕಳೆದ 1 ತಿಂಗಳಲ್ಲಿ ಬೆಳನಗರದಲ್ಲಿ ಎಲ್ಲ ಗ್ರಾಸ್ ಕಟ್ಟಿಂಗಿಂದ ಹಿಡಿದು ಫಾಗಿಂಗ್ ಹಿಡಿದು ಬ್ಲೀಚಿಂಗ್ ಪೌಡರ್ ಹಾಕುವಲ್ಲಿಯವರೆಗೆ ಮತ್ತು ಮನೆ ಮನೆಗೆ ಭೇಟಿ ನೀಡುವಲ್ಲಿ ಕೂಡ ನಮಗೆ ಪ್ರತಿಯೊಬ್ಬ ಕೌನ್ಸಿಲರ್ಗಳು ಕೂಡ ಇದರಲ್ಲಿ ಸಹಕರಿಸಿದ್ದಾರೆ. ನಗರಸಭಾ ವ್ಯಾಪ್ತಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಮಗೆ ಹಮ್ಮಿಕೊಳ್ಳಿಕ್ಕಾಗ್ತದೆ ಅದರಲ್ಲಿ ನಾವು ಖಂಡಿತವಾಗಿಯೂ ಆ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತ ಹೇಳುವಂಥ ವಿಷಯವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ UGD ಬಗ್ಗೆ ಹೇಳೋದಾದರೆ ಕಳೆದ 6 ವರ್ಷಗಳಿಂದ UGD ಪೆಂಡಿಂಗ್ ಆಗಿದೆ. ಈಗಾಗಲೇ ನಾವು ಕೂಡ ಅದರ ಹಿಂದೆ ಇದ್ದೇವೆ. ನಾವೇ ಸರ್ಕಾರದ ಮಟ್ಟದಲ್ಲಿ ಕೂಡ ಲಾಯರ್ ಅವರನ್ನು ನೇಮಕ ಮಾಡಿದ್ದೇವೆ. 6 ಕೇಸುಗಳು ನಗರ ನ್ಯಾಯಾಲಯದಲ್ಲಿದೆ. ಇದರಿಂದಾಗಿ ನಮಗೆ ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೂಡ ಪ್ರಯತ್ನ ನಗರಸಭಾ ವ್ಯಾಪ್ತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಅನೇಕ ಬಿಲ್ಡಿಂಗ್ಗಳು ಇಲ್ಲಿ ಮೇಲೆ ಏರ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ಬಿಲ್ಡಿಂಗ್ಗಳ ಬಗ್ಗೆ ಪರಿಶೀಲನೆಗೆ ಹೋಗಿ ಅಲ್ಲಿ ಮಾಡುವ ಏನೆಲ್ಲ ಅವರಿಗೆ ನೋಟಿಸ್ ಕೊಡ್ಬೋದು, ಅವರಿಗೆ ಫೀಸ್ ಕಟ್ಬೋದು, ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ಬೋದು. ಇದೇ ವ್ಯವಸ್ಥೆಯನ್ನೆಲ್ಲ ನಗರಸಭಾ ವ್ಯಾಪ್ತಿಯಿಂದ ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಕೂಡ ನಾನು ಇಚ್ಛೆ ಪಡ್ತೇನೆ. ಹಾಗೆ ಇನ್ನೊಂದು ಅಂಗಡಿಗಳನ್ನು ಭೇಟಿಗಳನ್ನು ಕೂಡ ನಮ್ಮ 3 ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಜಯಶಂಕರ್, ಶಾಜಿತ್ ಮತ್ತು ರಾಜೇಶ್ ಅಂತ. ಇವತ್ತು 2 ತಿಂಗಳಲ್ಲಿ ಕನಿಷ್ಠ ಅವರು ಅರ್ಧ ಗಂಟೆ ಕೂಡ ನಮ್ಮ ಆಫೀಸಲ್ಲಿ ಇರುವುದಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆಗೆ ಅವ್ರು ಮನೆಗೆ ಹೋಗ್ತಾರೆ. 7 ಗಂಟೆಯಿಂದ 5:30 ತನಕ ಇಲ್ಲಿ ಕೆಲಸ ಮಾಡ್ತಾರೆ. 5:30ಯಿಂದ 7 ಗಂಟೆಯಿಂದ 9 ಗಂಟೆಯ ಜಿಲ್ಲಾಧಿಕಾರಿಯವರ ಸಭೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ನಗರಸಭೆಯಲ್ಲಿ ನಾನು ಅವರನ್ನು ಒತ್ತಾಯಪೂರ್ವಕವಾಗಿ ಆಫೀಸ್ಗೆ ಕರೆಸಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮದು ನಾಳ್ದು 23ಕ್ಕೆ ಪೌರಕಾರ್ಮಿಕ ದಿನಾಚರಣೆ ಇದೆ. ಅದು ಕಡ್ಡಾಯವಾಗಿ ಸರ್ಕಾರದ ಆದೇಶದ ಮೂಲಕ ನಾವು ಮಾಡಲೇಬೇಕು. ಅದಕ್ಕೆ ನನಗೆ ಅವರ ಸಹಕಾರ ಬೇಕು ಅಂತ ಹೇಳಿ ನಾನು ಅವರನ್ನು ಫೀಲ್ಡಿಂದ ಕರೆಸಿರೋದು. ಇವತ್ತು ಕೂಡ 7 ಗಂಟೆ, ಪ್ರತಿದಿನ 7 ಗಂಟೆಗೆ ಬಂದು ಅವರ ಇವತ್ತು ನಮ್ಮೊಂದು ಟೀಮ್, ಈಗ ಮೇಡಮ್ ಬರುವಾಗ ನಾವು ಅಲ್ಲಿದ್ದೆವು, ನನ್ನ ಪೌರ ಕಾರ್ಮಿಕರು ಗ್ರಾಸ್ ಕಟ್ಟಿಂಗ್ ಮಾಡುವಲ್ಲಿ ಕೂಡ ಇಡೀ ನಗರಸಭಾ ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರುವಾಗ ಎಲ್ಲಿ ಗ್ರಾಸ್ ಕಟ್ಟಿಂಗ್ ಮಾಡಿದ್ದೇವೋ ಒಂದೇ ವಾರದಲ್ಲಿ ಪುನಃ ಅದು ಮೇಲೆ ಬರ್ತದೆ. ಈ ನಿಟ್ಟಿನಲ್ಲಿ ನಮಗೆ ಜನರ ಸಹಕಾರ ಬೇಕಾಗಿದೆ. ಮತ್ತು ದಯವಿಟ್ಟು ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಡೆತ್ ಕೇಸ್ಗಳು ಆದಾಗ ನಾವು ಸ್ವಲ್ಪ ವೆಯ್ಟ್ ಮಾಡುವ ಅವರ ವೈದ್ಯಾಧಿಕಾರಿಗಳ ರಿಪೋರ್ಟ್ ಬರಲಿಕ್ಕೆ. ಅದು ಬಾರದೆ ಏಕಾಏಕಿ ಮಾಧ್ಯಮಗಳಲ್ಲಿ ವಾಟ್ಸಪ್ಗಳಲ್ಲಿ ನಗರಸಭೆ ಅಥವಾ ಸಂಬಂಧಪಟ್ಟ ಇಲಾಖೆಗಳನ್ನು ದೂರುವುದಕ್ಕಿಂತ ಏನಾಗ್ತದೆ ಅಂತ ಹೇಳಿದರೆ ನನ್ನ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳಿಗೆ ವರ್ಕಿಂಗ್ ಮಾಡುವಂಥ ಒಂದು ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಯಾಕೆ ಹೇಳಿದರೆ ನಾವು ಇಷ್ಟು ಮಾಡಿ ಸಹ ಜನರಿಂದ ಇನ್ನಷ್ಟು ಬೈಗಳು ತಗೊಳ್ತೇವೆ ಅಂತ ಮಾಡುವ ಕೆಲಸಕ್ಕೆ ಒಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಸಣ್ಣ ದೊಡ್ಡಸ್ತನ ನಮ್ಮ ಹತ್ರ ಇರಲಿ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ 2 ಕೇಸ್ ಆಗಿದೆ ಅಂತ ಹೇಳ್ತಾರೆ. ಆದರೆ ಅದು ಏನಪ್ಪಯದ ಸಿಬ್ಬಂದಿ ಅವರು ಟ್ರೀಟ್ಮೆಂಟ್ ತಗೊಳ್ಳದೆ ಆಗಿರುವಂಥ ಡೆತ್. ನಿನ್ನ ಆದ ಕೇಸ್ ಕೂಡ ಅದು ಡೆಂಗ್ಯೂ ಕೇಸ್ ಅಲ್ಲ ಅಂತ ಈಗ ಪ್ರಶಾಂತ್ ಸರ್ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಹೇಳಿದರು, ಇಲಿ ಜ್ವರ ಅಂತ ಹೇಳೋದು. ಈ ನಿಟ್ಟಿನಲ್ಲಿ ಯಾವುದೇ ಆಗಲಿ ಪ್ರಾಣಹಾನಿ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಆಗುವುದು ಬೇಡ ಅಂತ ನಾವು ದೇವರ ಹತ್ರ ಬೇಡಿಕೊಳ್ಳುವ. ಹಾಗೆಲ್ಲ ಪೇಷಂಟ್ಗಳು ಯಾರೆಲ್ಲ ಈಗ ಡೆಂಗ್ಯೂ ಕೇಸಲ್ಲಿ ಹಾಸ್ಪಿಟಲಲ್ಲಿ ಇದ್ದಾರೆ ಅವರೆಲ್ಲ ಬೇಗ ಗುಣಮುಖರಾಗಿ ಹೊರಬರಲಿ ಅಂತ ಆಶಿಸುತ್ತಾ, ನಮ್ಮೆಲ್ಲರ ಸಹಕಾರ ಖಂಡಿತ ನಗರಸಭೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕಾ ಅದಕ್ಕೆ ಪೌರಾಯುಕ್ತೆಯಾಗಿ ನಾನು ಸಹಕಾರ ಕೊಡಲಿಕ್ಕೆ, ನನ್ನ ಟೀಮ್ ಸಹಕಾರ ಕೊಡಲಿಕ್ಕೆ ಇದರೊಟ್ಟಿಗೆ ಇದೆ ಅಂತ ಹೇಳ್ತಾ ಕೊಟ್ಟ ಅವಕಾಶಕ್ಕಾಗಿ